ಒಂದು 6 ಮಂತ್ಸ್ ಇಲ್ಲಿ ಕೆಲಸನೂ ಮಾಡಿದ್ದೆ ಇನ್ಫೋಸಿಸ್ ಕೊಟ್ಟಾರದಲ್ಲಿ. ಆವಾಗ ಹಾಸ್ಪಿಟಾಲಿಟಿ ಭಾಳ ಇಷ್ಟ ಆ್ಯಂಡ್ ಭಾಳ ಪ್ರೀತಿಯಿಂದ ಅದು ಅಣ್ಣ ಎಲ್ಲಿದ್ದಿ ಈಗ ಎಂತ ಗೊತ್ತಾ ಅದು ನೀ ಸುಮ್ಮನೆ ಬಾ ನೀನು ಅಂತಾರೆ. ಅಂದರೆ ಒಂದು ಅಪ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಭಾಳ ಮಜಾ ಕೊಡುತ್ತೆ. ಎಸ್, ನಮ್ಮ ಜೊತೆಗೆ ಮಂಗಳೂರಿನಲ್ಲಿ ಡಾಲಿ ಧನಂಜಯ ಅವರಿದ್ದಾರೆ. ಸರ್, ಮಂಗಳೂರಿಗೆ ಇವತ್ತು ಬಂದಿರುವಂಥದ್ದು ಮಂಗಳೂರಿನಲ್ಲೇ ಮೊದಲ ಇಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡಬೇಕು ಅಂತ ಅನ್ನೋದು. ತಾವು ನಿಮ್ಮ ಪ್ರೊಡಕ್ಷನ್ ಹೌಸ್ನಲ್ಲಿ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶಗಳನ್ನು ಕೊಟ್ಟಿದ್ದೀರಾ. ಈ ಸಲ ಆ ಒಂದು ಪ್ರಚಾರಕ್ಕೆ ಮಂಗಳೂರಿಗೆ ಬಂದಿದ್ದೀರಾ. ಏನು ವಿಶೇಷತೆ ಮಂಗಳೂರಿಗೆ ಅಂತ? ಇಲ್ಲ, ಇದು ನಮ್ಮದು ಮದರ್ ಪ್ರಾಮಿಸ್ ಸಿನಿಮಾ ಫಸ್ಟಿಂದನೂ ನನ್ನ ಸ್ಕ್ರಿಪ್ಟ್ ಓದ್ದಾಗಿಂದನೂ ನಾನು ಭಾಳ ಎಂಜಾಯ್ ಮಾಡಿದ್ದೆ. ಓದ್ತಾ ಶೂಟಿಂಗ್ ಪ್ರೋಸೆಸ್ಸು ಇವನ್ ಸಿನಿಮಾ ನೋಡಿನೂ ಭಾಳ ಎಂಜಾಯ್ ಮಾಡಿದ್ದೆ. ಸೊ ಭಾಳ ಕಾಮಿಡಿ ಇದೆ ಆ್ಯಂಡ್ ನಮ್ಮ ಮಂಗಳೂರು ಭಾಗದಲ್ಲಿ ಕಾಮಿಡಿ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಫಸ್ಟು ಮ್ಯಾಂಗ್ಳೂರಿಂದನೇ ಶುರು ಮಾಡಬೇಕು ಅಂತ ಇವತ್ತು ಇಲ್ಲಿ ಬಂದಿದ್ದು. ಆ್ಯಂಡ್ ಕರ್ನಾಟಕದ ಎಲ್ಲ ಭಾಗದಿಂದನೂ ಕಲಾವಿದರು ಸಿನಿಮಾದಲ್ಲಿದ್ದಾರೆ ಆ್ಯಂಡ್ ಇಡೀ ಸಿನಿಮಾ ಫುಲ್ ಕಾಮಿಡಿ ಇದೆ ಆ್ಯಂಡ್ ಎಲ್ರಿಗೂ ಭಾಳ ಇಷ್ಟ ಆಗ್ತಾಯಿದೆ. ಖುಷಿ ಏನು ಅಂದರೆ ತುಂಬ ದೊಡ್ಡ ಸ್ಕ್ರೀನ್, ಅರೌಂಡ್ 400 ಸೀಟರ್ ಸ್ಕ್ರೀನ್ ಅದು. ನಾವು ಬುಕ್ಕಿಂಗ್ ಓಪನ್ ಮಾಡಿದ್ವಿ ಆ್ಯಂಡ್ ಆ್ಯಕ್ಚುಲಿ ನಂಗೆ ಸ್ವಲ್ಪ ಭಯ ಇತ್ತು, ಅಂದರೆ ಅಷ್ಟು ಸ್ಕ್ರೀನು ತುಂಬುತ್ತಾ ಎಷ್ಟು ಜನ ಬರ್ತಾರೆ, ಹೆಂಗೆ ರೆಸ್ಪಾನ್ಸ್ ಬರುತ್ತೆ ಅಂತ. ಬಟ್ ಅಷ್ಟು ಜನ ಬಂದು, ಎಷ್ಟೊಂದು ಫ್ಯಾಮಿಲೀಸ್ ಬಂದಿತ್ತು, ಎಷ್ಟೊಂದು ಯಂಗ್ಸ್ಟರ್ಸು ಎಲ್ಲ ಬಂದು ಭಾಳ ಚೆನ್ನಾಗಿ ನಕ್ಕು ಎಂಜಾಯ್ ಮಾಡಿದ್ರಲ್ಲ, ಅದು ನನಗೆ ಭಾಳ ಒಂದು ಖುಷಿ, ಒಂದು ಸುಖ ಕೊಡ್ತು ಅದು ಇವತ್ತು. ಅಂದರೆ ಎಲ್ಲರೂ ಅಷ್ಟು ಎಂಜಾಯ್ ಮಾಡಿ ಹೋಗಿದ್ದು. ನಾನು ಬರ್ತಾ ತುಂಬ ಜನ ವಿಶ್ ಮಾಡಿದ್ರಲ್ಲ, ಅದು ಖುಷಿ ಆಯ್ತು. ಈಗ ಹೋಗ್ತಾನೂ ಒಂದು ಜೋಡಿ ಹೋಗ್ತಾಯಿತ್ತು. ನಾವು ಕನ್ನಡ ಸಿನಿಮಾದಲ್ಲಿ ಇಷ್ಟೊಂದು ನಕ್ಕಿದ್ದು ನಿಮ್ಮ ಮದರ್ ಪ್ರಾಮಿಸ್ ಸಿನಿಮಾದಲ್ಲಿ ಅಂತ ಹೇಳ್ಬಿಟ್ಟು ಹೋದ್ರೆ ಅದು ಭಾಳ ಖುಷಿ ಆಯಿತು. ನಾನು ಎವ್ರಿ ಟೈಮ್ ಪ್ರತಿ VIP ಬಂದಾಗಲೂ ಕೇಳುವಂಥ ಪ್ರಶ್ನೆ ಸರ್, ಮಂಗಳೂರು ಅಂತ ಹೇಳಿದರೆ ನಿಮಗೆ ಏನು ನೆನಪಾಗುತ್ತೆ, ಏನು ಇಷ್ಟ ಅಂತ ಹೇಳಿ? ಅಲ್ಲ, ದ ಮೋಸ್ಟ್ ಅಂದರೆ ಕಲ್ಚರಲಿ ದ ಮೋಸ್ಟ್ ಆ್ಯಕ್ಟಿವ್ ರೀಜನ್ ಇದು. ನಿಮಗೆ ಎಲ್ಲ ಥರ ಅದು ಕಲೆ, ರಂಗಭೂಮಿಯಿಂದ ಹಿಡಿದು ಎಲ್ಲ ಥರನೂ ಸಖತ್ತು ಆ್ಯಕ್ಟಿವ್ ಆಗಿರುವಂಥ ಒಂದು ಇದು. ಅಂದರೆ ಆ್ಯಸ್ ಆನ್ ಆರ್ಟಿಸ್ಟ್ ನನಗೆ ಯಾವಾಗಲೂ ಅದು ಬಹಳ ಇಷ್ಟ ಆಗುತ್ತೆ. ನನ್ನ ರಂಗಭೂಮಿ ಗುರುಗಳು ಕೂಡ ಮೈಮ್ ರಮೇಶ್ ಅವರು ಈ ಭಾಗದವ್ರೇನು. ಸೊ ಅದು ನನಗೆ ಭಾಳ ಇಷ್ಟ ಈ ಭಾಗದಲ್ಲಿ. ಆ್ಯಂಡ್ ನಂಗೆ ಇನ್ನೊಂದು ಅಂದರೆ ನನಗೆ ಬಹಳ ಜನ ಫ್ರೆಂಡ್ಸ್ ಇದ್ದಾರೆ. ಹಾಸ್ಪಿಟಾಲಿಟಿ ಭಾಳ ಇಷ್ಟ ಆ್ಯಂಡ್ ಭಾಳ ಪ್ರೀತಿಯಿಂದ ಅದು ಅಣ್ಣ ಎಲ್ಲಿದ್ದಿ ಈಗ ಎಂತ ಗೊತ್ತಾ ಅದು ನೀ ಸುಮ್ಮನೆ ಬಾ ನೀನು ಅಂತಾರೆ. ಅಂದರೆ ಒಂದು ಅಪ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಭಾಳ ಮಜಾ ಕೊಡುತ್ತೆ. ಮಂಗಳೂರು ಬಂದಾಗ ಡಾಲಿ ಅವರು ವಿಶೇಷವಾಗಿ ಯಾವ ರೀತಿಯಾದ ಉಪಹಾರನ ಸೇವಿಸಲಿಕ್ಕೆ ಇಷ್ಟಪಡ್ತಾರೆ ಅಂತ? ಅಲ್ಲ, ನಾನು ಎಲ್ಲ ಥರದ ಫುಡ್ಡು ಎಂಜಾಯ್ ಮಾಡ್ತೀನಿ. ಸೊ ಈ ಭಾಗಕ್ಕೆ ಬಂದಾಗ ಡೆಫಿನೆಟ್ಲಿ ಕೋಸ್ಟಲ್ ಫುಡ್ ಎಂಜಾಯ್ ಮಾಡ್ತೀನಿ. ಇವತ್ತು ಬರ್ತಾನೆ ನಾವು ಐಸ್ ಕ್ರೀಮ್ ತಿನ್ಕೊಂಡ್ಬಂದ್ವಿ. ಒಳ್ಳೆ ಮಳೆ ಬರ್ತಾಯಿತ್ತು, ಪಬ್ಬಾಸ್ಗೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡ್ಬಂದ್ವಿ. ಆ್ಯಂಡ್ ನಾನು ಒಂದು 6 ಮಂತ್ಸ್ ಇಲ್ಲಿ ಕೆಲಸನೂ ಮಾಡಿದ್ದೆ ಇನ್ಫೋಸಿಸ್ ಕೊಟ್ಟಾರದಲ್ಲಿ. ಆವಾಗ ಸೊ ಚಂದ. ಎಸ್, ಮಂಗಳೂರಿನ ಒಂದಷ್ಟು ತಿಂಗಳು ಕೆಲಸ ಮಾಡಿದ್ರಿ ಸರ್. ಮಂಗಳೂರಿನ ಏನು ವಿಶೇಷತೆ ನೀವು ಕನ್ಕೊಂಡಂಥದ್ದು, ನೀವು ನೋಡಿರುವಂಥದ್ದು, ಇಲ್ಲಿ ಜನರ ಪ್ರೀತಿಯಾಗಿರ್ಬೋದು, ನೋಡ್ಕೊಳ್ಳುವಂಥ ರೀತಿ? ದಸರಾ ಟೈಮ್ ಬಹಳ ಇಷ್ಟ ಆಗುತ್ತೆ. ಹುಲಿವೇಷ ದಸರಾ ಟೈಮಲ್ಲಂತೂ ರೋಡು ತುಂಬಿ ತುಳುಕ್ತಾ ಇರುತ್ತೆ ಮಾತ್ರ. ಅದು ಆ ಟೈಮ್ ನೋಡೋಕ್ಕೇ, ಮಂಗಳೂರನ್ನ ನೋಡೋಕ್ಕೆ, ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೇ ಭಾಳ ಮಜಾ. ಅಂದರೆ ನಮ್ಮ ಮೈಸೂರಲ್ಲಿ ಹೇಗೆ ದಸರಾ ಎಂಜಾಯ್ ಮಾಡ್ತೀವಲ್ಲ, ಅಷ್ಟೇ ಚೆನ್ನಾಗಿ ಮ್ಯಾಂಗ್ಳೂರಲ್ಲೂ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಅಷ್ಟು ಅಂದಮೇಲೆ ಅಷ್ಟೊಂದು ಟೀಮ್ಗಳು ಎಲ್ಲ ಸೇರಿ ಎಲ್ಲ ಕಡೆನೂ ಪಿಲಿನಲಿಕೆ ಇದು ಎಲ್ಲ ನಡೀತಾನೇ ಇರುತ್ತಲ್ಲ, ಅದು ಭಾಳ ಚೆನ್ನಾಗಿರುತ್ತೆ, ಖುಷಿ ಕೊಡುತ್ತೆ. ಸರ್, ತಮ್ಮ ಪ್ರೊಡಕ್ಷನಿಂದ ಸಾಕಷ್ಟು ಹೊಸಬರಿಗೆ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ನಮ್ಮದೊಂದು ಸಿನಿಮಾ ಲವರ್ಸ್ ಆಗಿ ಒಂದು ರಿಕ್ವೆಸ್ಟ್, ಮಂಗಳೂರು ಭಾಗದ ಮಂಗಳೂರು ಕನ್ನಡದ್ದು ಕೂಡ ಒಂದು ಸಿನಿಮಾ ನೀವು ನಿರ್ಮಾಣ ಮಾಡಬೇಕು ಅಂತ ಸರ್. ಏನಾದರೂ ಆ ಥರದ ಆಲೋಚನೆ ಇದೆಯಾ? ಖಂಡಿತ ಮಾಡ್ತೀನಿ. ಈಗ ಮಾಡ್ತಿದ್ದಾರಲ್ಲ ನಮ್ಮ ರಕ್ಷಿತ್, ರಾಜು, ರಿಷಬ್ ಎಲ್ಲರೂ ಮಾಡಿದ್ದಾರೆ. ಈಗ ನಮ್ಮ ಸಿನಿಮಾದಲ್ಲೂ ಒಂದು 3 ಪಾತ್ರಗಳು ಏಜೆಂಟ್ಸು ಮ್ಯಾಂಗ್ಳೂರು ಭಾಗದ ಭಾಷೆಯವರನ್ನೇ ಇದ್ದಾರೆ. ಸೊ ಡೆಫಿನೆಟ್ಲಿ ಅದು ಪ್ರತಿ ಸಿನಿಮಾದಲ್ಲೂ ಇಲ್ಲಿಯ ಕಲ್ಚರ್ದು ಸೆಲೆಬ್ರೇಷನ್ ಜೋರಾಗಿ ನಡೀತಾನೇ ಇದೆ. ಖಂಡಿತ ಮಾಡ್ತೀನಿ ನಾನು. ಸರ್, ಕೊನೆಯದಾಗಿ ಮಂಗಳೂರಿನಲ್ಲಿ ಇಷ್ಟು ದೊಡ್ಡ ಪ್ರೀತಿ ಕೊಟ್ಟಂಥ ಮಂಗಳೂರಿನ ಜನತೆಗೆ, ನಿಮ್ಮನ್ನು ಇಷ್ಟಪಡುವಂಥ ಮನಸ್ಸುಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಬಹಳ ಖುಷಿಯಾಯಿತು ಇವತ್ತು. ಎಲ್ಲರೂ ಬಂದು ನೋಡಿ ನಕ್ಕು ನಮಗೆ ಭಾಳ ಖುಷಿ ಕೊಟ್ಟಿದ್ದೀರಾ. ನಿಮಗೆಲ್ರಿಗೂ ಸಿನಿಮಾ ಭಾಳ ಇಷ್ಟ ಆಗಿದೆ. ಆ್ಯಂಡ್ ಇನ್ನೂ ಯಾರು ಸಿನಿಮಾ ನೋಡಿಲ್ಲ, ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಮದರ್ ಪ್ರಾಮಿಸಲ್ಲಿ ಸಾಕಷ್ಟು ಕಲಾವಿದರು ನಿಮಗೆಲ್ರಿಗೂ ಭಾಳ ಚೆನ್ನಾಗಿ ರಂಜಿಸ್ತಾರೆ. ಇದು ನನ್ನ ಪ್ರಾಮಿಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.